ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಫ್ರೂಟ್ಸ್ ಐ ಡಿ ಇದ್ರೂ ಸಹ ನಿಮ್ಮ ಸ್ಟೇಟಸ್ನಲ್ಲಿ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಯಾಕೆ ತೋರಿಸ್ತಾ ಇಲ್ಲ ಅಂತ ಹೇಳಿ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ದಯಮಾಡಿ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ನೆಕ್ಸ್ಟ್ ಮಾಡುವಂತಹ ಅಪ್ಡೇಟ್ಸು ಮತ್ತು ನೆಕ್ಸ್ಟ್ ಕೊಡುವಂತಹ ವೀಡಿಯೋಗಳಿಗೆ ನಿಮಗೆ ಆಟೋಮೆಟಿಕ್ಕಾಗಿ ನೋಟಿಫಿಕೇಷನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಷ ಲಾಂಚ್ ಆಗಿರುವಂತಹ CM ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಅಥವಾ ಯೋಜನೆಯಲ್ಲಿ ಒಂದು ಕಂಡೀಷನ್ ಏನಪ್ಪ ಅಂತ ಅಂದರೆ, ಸ್ಟೂಡೆಂಟ್ಸ್ನ ತಂದೆ ತಾಯಿ ಹೆಸರಲ್ಲಿ ಅಥವಾ ಸ್ಟೂಡೆಂಟ್ ಹೆಸರಲ್ಲಿ ಅಥವಾ ಸ್ಟೂಡೆಂಟ್ ಕುಟುಂಬದಲ್ಲಿ ಯಾರಿಗಾರೋ ಒಬ್ರದ್ದು ಲ್ಯಾಂಡ್ ಇದ್ದು ಅವರಿಗೆ ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗಿರಬೇಕು ಅನ್ನೋ ಕಂಡೀಷನ್ ಹಾಕಿದ್ದಾರೆ. ಸೊ ಫ್ರೂಟ್ಸ್ ಐ ಡಿ ಕ್ರಿಯೇಟ್ ಆಗಿತ್ತು ಅಂದರೆ ಅವರಿಗೆ ರೈತ ವಿದ್ಯಾನಿಧಿಯಿಂದ ಬರುವಂಥ ಸ್ಕಾಲರ್ಶಿಪ್ಪು ಸಿಗುತ್ತೆ, ಜೊತೆಗೆ ಬೇರೆ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬರುವಂತಹ ಸ್ಕಾಲರ್ಶಿಪ್ಪು ಸಿಗುತ್ತೆ. ಇದಕ್ಕೆ ನಾನು ಆಲ್ರೆಡಿ ಪ್ರೂಫ್ನು ಸಹ ತೋರಿಸಿದ್ದೀನಿ. ಎಷ್ಟು ಜನಕ್ಕೆ ಅಂದರೆ ಒಂದು ಇಬ್ಬರದು ಸ್ಕಾಲರ್ಶಿಪ್ ಬಂದಿರೋಂತಹ ಪ್ರೂಫ್ನು ತೋರಿಸಿ ಇವ್ರಿಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ಪು ಸಹ ಬಂದಿದೆ ಮತ್ತು ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬಂದಿರೋಂತಹ ಸ್ಕಾಲರ್ಶಿಪ್ಪು ಬಂದಿದೆ. ಸೊ ಈ ವರ್ಷ 2ರಿಂದ 3 ಸ್ಕಾಲರ್ಶಿಪ್ಪು ನಿಮ್ಗೆ ಸಿಗುತ್ತೆ. ಇದು ಬೋನಸ್ ಸ್ಕಾಲರ್ಶಿಪ್ ಅಂತಲೂ ಸಹ ಹೇಳಿದ್ದೀನಿ. ಅದು ನಿಮಗೆ ಡೌಟ್ಸ್ ಇತ್ತಂದರೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ಅಥವಾ ಯೂಟ್ಯೂಬ್ ಮಾಸ್ಟರ್ ಚಾನಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವೀಡಿಯೋಸ್ ಸಿಗುತ್ತೆ, ಅದನ್ನು ಆಕ್ಸೆಸ್ ಮಾಡ್ಕೊಬೋದು. ಇನ್ನು ಈ ವರ್ಷ ನಿಮ್ಮದು ಫ್ರೂಟ್ಸ್ ಐ ಡಿ ಇದ್ರೂ ಏನಕ್ಕೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಅಂತ ಸ್ಟೇಟಸಲ್ಲಿ ತೋರಿಸ್ತಿಲ್ಲ ಅಂತ ಅಂದರೆ, ಕ್ರಿಯೇಟ್ ಮಾಡಿರೋಂತಹ ಫ್ರೂಟ್ಸ್ ಐ ಡಿ ಸ್ಟಾರ್ಟಿಂಗು ಒಂದು ಬ್ಯಾಚಲ್ಲಿ ಫ್ರೂಟ್ಸ್ ಐ ಡಿನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಥವಾ ಡೇಟಾ ರಿಸೀವ್ ಮಾಡ್ಕೊಂಡಿದ್ದಾರೆ. ಲೇಟಾಗಿ ಫ್ರೂಟ್ಸ್ ಐ ಡಿ ಮಾಡಿಸ್ಕೊಂಡಿರೋರಿಗೆ ಅಥವಾ ಲೇಟಾಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋರಿಗೆ ಅಥವಾ ಒಂದು ಬ್ಯಾಚ್ ತಗೊಂಡ ನಂತರ ನೆಕ್ಸ್ಟು ನೀವು ಅಪ್ಲೈ ಮಾಡ್ಕೊಂಡಿರೋರಿಗೆ ಇನ್ನು ಡೇಟಾ ಫೆಚ್ ಆಗ್ತಾಯಿಲ್ಲ, ಡೇಟಾ ರಿಸೀವ್ ಮಾಡ್ಕೊಳ್ಳೋದಿದೆ. ಸೊ ಹಾಗಾಗಿ ಇದು ನಿಮಗೆ ಸ್ಟೇಟಸ್ನಲ್ಲಿ ಶೋ ಆಗ್ತಾಯಿಲ್ಲ. ಇನ್ನು ಮ್ಯಾಕ್ಸಿಮಮ್ 10 to 15 ಡೇಸ್ ಒಳಗಡೆ ಎಲ್ಲರ ಸ್ಟೇಟಸ್ನಲ್ಲೂ ಸಹ ಅಪ್ ಟು ಡೇಟ್ ಅವತ್ತಿನ ಡೇಟಾನೇ ನಿಮಗೆ ಸ್ಟೇಟಸಲ್ಲಿ ತೋರಿಸ್ತಾ ಹೋಗುತ್ತೆ. ನೀವು ಇವತ್ತು ಅಪ್ಲೈ ಮಾಡಿದಿರಾ ಅಂತ ಅಂದ್ರೂ ಸಹ ಅವತ್ತೇ ನಿಮಗೆ ರೈತ ನಿಧಿಗೆ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇದಿರೋ ಅಥವಾ ಇಲ್ವೋ ಅಂತ ಹೇಳಿ ಸ್ಟೇಟಸ್ನಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಮ್ಯಾಕ್ಸಿಮಮ್ ಒಂದು 10 to 15 ಡೇಸ್ ವೆಯ್ಟ್ ಮಾಡಿ. ಅಪ್ಲಿಕೇಶನ್ ಪ್ರೋಸೆಸ್ ಇನ್ನೂ ಕ್ಲೋಸ್ ಆಗಿಲ್ಲ, ಸೊ ಹಾಗಾಗಿ ಈ ಡಿಲೇ ಆಗ್ತಾಯಿದೆ ಅಷ್ಟೇ. ಒನ್ಸ್ ನೀವು ಒಂದು 10-15 ಡೇಸ್ ಒಳಗಡೆ ನಿಮಗೆ ಈ ಇರೋವಂತಹ ಸ್ಟೇಟಸ್ಸು ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪ ಅಂತ ಅಂದರೆ, ನಿಮ್ಮ ಫ್ಯಾಮಿಲಿನಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ತಂದೆ ತಾಯಿ ಹೆಸರಿಲ್ಲ, ನಿಮ್ಮ ತಾತನ ಹೆಸರಲ್ಲಿದೆ ಅಥವಾ ಅಜ್ಜಿ ಹೆಸರಲ್ಲಿದೆ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮನ ಹೆಸರಲ್ಲಿದೆಯಾ, ಇದ್ರೂ ಸಹ ಬರುತ್ತಾ ಅಂತೇಳಿ ಸುಮಾರು ಜನ ಕೇಳಿದ್ರಿ. ಹೌದು ಬರುತ್ತೆ, ಆದರೆ ಒಂದು ಕಂಡೀಷನ್ ಏನಪ್ಪ ಅಂದರೆ, ಫ್ಯಾಮಿಲಿ ಡೇಟಾಬೇಸಲ್ಲಿ ನಿಮ್ಮ ಎಲ್ಲರೂ ಹೆಸರು ಸಹ ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾನೇ ಸ್ಟೂಡೆಂಟ್ ಅಂತ ಅಂದ್ಕೊಳ್ಳಿ, ಈಗ ನಮ್ಮ ತಾತನ ಹೆಸರಲ್ಲಿ ಜಮೀನಿದೆ ಮತ್ತು ಫ್ರೂಟ್ಸ್ ಐ ಡಿನೂ ಅವ್ರ ಹೆಸರಲ್ಲೇ ಕ್ರಿಯೇಟ್ ಆಗಿದೆ. ಈಗ ನನಗೆ ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ ಸಿಗಬೇಕು ಅಂತ ಅಂದರೆ ಫ್ಯಾಮಿಲಿ ಐ ಡಿನಲ್ಲಿ ಮೆಂಬರ್ ಆಗಿರಬೇಕು. ಅಂದರೆ ರೇಷನ್ ಕಾರ್ಡ್ ಏನು ಮಾಡಿಸ್ತಿರಲ್ಲ, ಆ ರೇಷನ್ ಕಾರ್ಡಲ್ಲಿ ಎಲ್ಲರೂ ಹೆಸರು ಇರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ತಾತನ ಹೆಸರಲ್ಲಿ ಜಮೀನಿದೆ ಅಂತ ಅಂದರೆ ಆ ರೇಷನ್ ಕಾರ್ಡಲ್ಲಿ ನಿಮ್ಮ ತಾತನ ಹೆಸರು ಇರಬೇಕು, ನಿಮ್ಮ ಹೆಸರು ಇರಬೇಕು. ಆವಾಗ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಬರೀ ನಿಮ್ಮ ತಾತನ ಹೆಸರಲ್ಲಿ ಮಾತ್ರ ಜಮೀನಿದೆ, ರೇಷನ್ ಕಾರ್ಡ್ ನೀವು ಸಪ್ರೇಟ್ ಮಾಡಿಸ್ಕೊಂಡಿದ್ದೀರಾ, ಅವ್ರದ್ದೇ ಸಪ್ರೇಟ್ ಇದೆ ಅಂತ ಅಂದರೆ ಖಂಡಿತ ಡೇಟಾ ಫೆಚ್ ಆಗಲ್ಲ. ಹಾಗೆ ಫೆಚ್ ಆಗಬೇಕು ಅಂತ ಅಂದರೆ ಅಥವಾ ಡೇಟಾ ನಿಮಗೆ ಬರಬೇಕು ಅಂತ ಅಂದರೆ ಒಂದು ನಿಮ್ಮ ಹೆಸರಲ್ಲಿರಬೇಕು ಅಥವಾ ನಿಮ್ಮ ತಂದೆ ತಾಯಿ ಹೆಸರಲ್ಲಿರಬೇಕು, ಅಥವಾ ಬೇರೆಯವ್ರ ಹೆಸರಲ್ಲಿ ಇದ್ರೂ ಪರವಾಗಿಲ್ಲ, ಅಂದರೆ ನಿಮ್ಮ ತಾತ ಅಥವಾ ಅಜ್ಜಿ ಹೆಸರಲ್ಲಿ ಇದ್ರೂ ಪರವಾಗಿಲ್ಲ, ರೇಷನ್ ಕಾರ್ಡಲ್ಲಿ ಎಲ್ಲರೂ ಹೆಸರು ಇರಬೇಕು. ಇದ್ದಾಗ ಮಾತ್ರ ಅದೊಂದು ಫ್ಯಾಮಿಲಿ ಐ ಡಿನಲ್ಲಿ ಮೆಂಬರ್ಶಿಪ್ ತಗೊಳ್ಳುತ್ತೆ ಮತ್ತು ಡೇಟಾ ಫೆಚ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ಸ್ಗೋಸ್ಕರ ವೆಯ್ಟ್ ಮಾಡಿ.